ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ದೇವಾ ನಿನ್ನನ್ನೇ ಸ್ತುತಿಪೇ. ಎಲ್ಲ ನಿನ್ನನ್ನೇ ಸ್ತುತಿಪೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ. ನನ್ನ ಭಾಗ್ಯವು ನೀನೇ, ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನ್ನೇ ಸ್ತುತಿಪೇ. ಪಿತನ ಮತ್ತು ಸುತನ ಮತ್ತು ಪವಿತ್ರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಜಗದ್ಗುರುಗಳಾದ 16ನೆಯ ಬೆನೆಡಿಕ್ಟರು ತಮ್ಮ ಧರ್ಮೋಪದೇಶದಲ್ಲಿ ಹೀಗನ್ನುತ್ತಾರೆ: ನೀವು ಏನನ್ನು ನಂಬುತ್ತೀವಿಯೋ ಮುಖ್ಯ, ಆದರೆ ಅದಕ್ಕಿಂತಲೂ ಮುಖ್ಯವಾಗಿದೆ ನೀವು ಯಾರನ್ನು ನಂಬುತ್ತೇವೆಯೇ ಎಂಬುದನ್ನು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ತಾಯಿ ಧರ್ಮಸಭೆ ಇಂದು ದೈವಾರಾಧನೆಯ ವಿಧಿಯಲ್ಲಿ ಪ್ರಾರ್ಥನೆ, ಭರವಸೆ ಹಾಗೂ ದೇವರ ಕರುಣೆಯ ಮೇಲೆ ಧ್ಯಾನಿಸುತ್ತದೆ. ಹೀಗಿರುವಲ್ಲಿ ಇಂದಿನ ಮೊದಲನೆಯ ವಾಚನ ಹಾಗೂ ಶುಭ ಸಂದೇಶದಲ್ಲಿ ದೇವರ ಮೇಲೆ ಇರುವ ನಮ್ಮ ಭರವಸೆಯ ಪ್ರಭಾವದ ಬಗ್ಗೆ ಸಂಬೋಧಿಸುತ್ತದೆ. ಆದುದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ಕೂಡ ದೇವರ ಭರವಸೆಯ ಪ್ರಭಾವವು ಮೂಡಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯವನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಪಶ್ಚಾತ್ತಾಪಿ ಹೃದಯಗಳನ್ನು ಗುಣಪಡಿಸಲು ನೀವು ಕಳುಹಿಸಲ್ಪಟ್ಟಿರಿ. ಪ್ರಭು ದಯೆ ತೋರಿ. ಪ್ರಭು ದಯೆ ತೋರಿ. ಪಾಪಿಗಳನ್ನು ಕರೆಯಲು ನೀವು ಬಂದಿರಿ. ಕ್ರಿಸ್ತರೇ ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ. ನಮಗಾಗಿ ಭಿನ್ನವಿಸಲು ತಂದೆಯ ಬಲಕಡೆ ನೀವು ಆಸೀನರಾಗಿರುವಿರಿ. ಪ್ರಭು ದಯೆ ತೋರಿ. ಪ್ರಭು ದಯೆ ತೋರಿ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ನಿರಾಶ್ರಿತರಿಗಾಗಿ ಮತ್ತು ಗಡೀಪಾರಾದವರಿಗಾಗಿ. ನಮ್ಮದೇ ಮಣಿಪುರದಲ್ಲಿ ಮತೀಯ ಗಲಭೆಗಳಿಗೆ ಒಳಗಾಗಿ ನಿರಾಶ್ರಿತರಾದಂತಹ ನಮ್ಮ ಕ್ರೈಸ್ತ ಬಾಂಧವರನ್ನು ನೆನಪಿಸಿ ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಪ್ರಭು, ನಿಮಗೆ ಅಪರಿಚಿತರು ಯಾರೂ ಇಲ್ಲ. ನಿಮ್ಮ ನೆರವಿನಿಂದ ದೂರವಿರುವವರು ಯಾರೂ ಇಲ್ಲ. ನಿರಾಶ್ರಿತರನ್ನು, ಗಡೀಪಾರಾಗಿರುವವರನ್ನು, ಚದುರಿ ಹೋಗಿರುವವರನ್ನು, ಕಳೆದು ಹೋದ ಮಕ್ಕಳನ್ನು ಕರುಣೆಯಿಂದ ಈಕ್ಷಿಸಿರಿ. ಅವರೆಲ್ಲರನ್ನೂ ತಮ್ಮ ತಾಯಿನಾಡಿಗೆ ಹಿಂತಿರುಗಿಸಿರಿ. ಅಂತೆಯೇ ಅಪರಿಚಿತರಿಗೂ ಅಗತ್ಯದಲ್ಲಿ ಇರುವವರಿಗೂ ದಯೆ ತೋರುವಂಥ ಹೃದಯವನ್ನು ನಮಗೆ ಕೊಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಆದಿಕಾಂಡದಿಂದ ವಾಚನ. ಹೊತ್ತು ಮೂಡುತ್ತಿದ್ದಂತೆ ದೂತರು ಲೂಟನಿಗೆ, ಏಳು, ನಿನ್ನ ಹೆಂಡತಿ ಮತ್ತು ಹೆಣ್ಣು ಮಕ್ಕಳಿಬ್ಬರನ್ನು ಕರೆದುಕೊಂಡು
ಬೇಗನೆ ಹೊರಡು, ಇಲ್ಲದಿದ್ದರೆ ಊರಿಗೆ ಬರಲಿರುವ ದಂಡನೆಯಲ್ಲಿ ನೀನು ಸಿಕ್ಕಿಕೊಂಡು ನಾಶವಾಗಬೇಕಾಗೀತು ಎಂದು ಹೇಳಿ ತೆರವುಪಡಿಸಿದರು. ಅವನು ಇನ್ನೂ ತಡ ಮಾಡುತ್ತಿರುವುದನ್ನು ಕಂಡು ಆ ಮನುಷ್ಯರು ಅವನನ್ನು ಹಾಗೂ ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಸರ್ವೇಶ್ವರ ಸ್ವಾಮಿಗೆ ಅವನ ಮೇಲೆ ಅಷ್ಟು ಕರಿಕರವಿತ್ತು. ಊರ ಹೊರಗೆ ಬಿಟ್ಟಾದ ಮೇಲೆ ಆ ಇಬ್ಬರಲ್ಲಿ ಒಬ್ಬನು, ಪ್ರಾಣ ಉಳಿಸಬೇಕಾದರೆ ಓಡಬೇಕು, ಹಿಂದಕ್ಕೆ ನೋಡಬಾರದು, ಬಯಲು ಸೀಮೆಯಲ್ಲಿ ನಿಲ್ಲದೆ ಗುಡ್ಡಗಾಡಿಗೆ ಓಡಬೇಕು, ಇಲ್ಲದಿದ್ದರೆ ನಾಶವಾದೀತು ಎಂದು ಎಚ್ಚರಿಸಿದನು. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದಾಗದು. ನಿಮ್ಮ ದಾಸನ ಮೇಲೆ ಮೊರೆಯಿಟ್ಟು ಪ್ರಾಣ ಉಳಿಸಿದ್ದೇನೋ ಮಹಾ ಉಪಕಾರವಾಯಿತು. ಆದರೆ ಗುಡ್ಡಗಾಡಿಗೆ ಓಡಲು ನನ್ನಿಂದಾಗದು. ಅಲ್ಲಿಗೆ ಸೇರುವುದಕ್ಕೆ ಮುಂಚೆಯೇ ಈ ವಿಪತ್ತಿಗೆ ಸಿಕ್ಕಿ ಸತ್ತೇನು. ಆದುದರಿಂದ ಅಗೋ, ಅಲ್ಲಿ ಊರೊಂದು ಕಾಣಿಸುತ್ತಿದೆ. ಅದು ಅಷ್ಟೇನು ದೂರವಿಲ್ಲ, ಚಿಕ್ಕ ಊರು ಅಲ್ಲವೇ? ಆಗಿರುವಲ್ಲಿ ಅಲ್ಲಿಗೆ ಹೋಗಲು ಅಪ್ಪಣೆಯಾಗಲಿ ಎಂದು ಕೇಳಿಕೊಂಡನು. ಅದಕ್ಕೆ ಆತನು, ಸರಿ, ಹಾಗೆಯೇ ಆಗಲಿ, ಈ ನಿನ್ನ ಕೋರಿಕೆಯನ್ನು ನೆರವೇರಿಸುತ್ತೇನೆ. ನೀನು ಹೇಳಿದ ಆ ಊರನ್ನು ಹಾಳು ಮಾಡುವುದಿಲ್ಲ. ಬೇಗನೆ ಅಲ್ಲಿಗೆ ಹೋಗಿ ಸುರಕ್ಷಿತನಾಗಿರು. ನೀನು ಅಲ್ಲಿಗೆ ಮುಟ್ಟುವ ತನಕ ನಾನು ಏನನ್ನೂ ಮಾಡಿಕೊಳ್ಳುವುದಿಲ್ಲ ಎಂದನು. ಲೋಟನು ಆ ಊರನ್ನು ಚಿಕ್ಕದಾದ ಎಂದು ಕರೆದದ್ದಕ್ಕಾಗಿ ಅದಕ್ಕೆ ಜೋಗರ್ ಎಂದು ಹೆಸರಾಯಿತು. ಲೋಟನು ಜೋಗರನ್ನು ಮುಟ್ಟುವಷ್ಟರಲ್ಲಿ ಸೂರ್ಯೋದಯವಾಯಿತು. ಆಗ ಸರ್ವೇಶ್ವರನ ಸ್ವಾಮಿ ಸೊದೋಮ್ ಗೊಮೋರಗಳ ಮೇಲೆ ಅಗ್ನಿಯ ಉರಿಯುವಂತಿರುವ ಕಂದಕದ ಮರೆಯನ್ನು ಸುರಿಸಿದನು. ಆ ಪಟ್ಟಣಗಳನ್ನು, ಇಡೀ ಆ ಬಯಲು ಸೀಮೆಯನ್ನು, ಅವುಗಳ ನಿವಾಸಿಗಳನ್ನು, ಹೊಲಗಳನ್ನು ಹಾಳು ಮಾಡಿದರು. ಲೋಟನ ಹೆಂಡತಿಯು ಅವನ ಹಿಂದೆ ಬರುತ್ತಿರುವಾಗ ಹಿಂದೆ ತಿರುಗಿ ನೋಡಿದಳು. ಕೂಡಲೇ ಉಪ್ಪಿನ ಕಂಬವಾಗಿ ಮಾರ್ಪಟ್ಟಳು. ಇತ್ತ ಅಬ್ರಹಾಮನು ಬೆಳಿಗ್ಗೆ ಎದ್ದು ತನ್ನ ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಿಂತಿರುವಾಗ ಸೊದೋಮ್ ಗೊಮೋರಗಳ ಮೇಲೆ ಕಣ್ಣಾಯಿಸಿ ನೋಡಿದನು. ಆಗ ಅಲ್ಲಿ ಆ ಪ್ರಭುವಿನ ಸಂದೇಶ ಮೂಡಿದ ಹಾಗೆ ಅವನಿಗೆ ಬಯಲು ಸೀಮೆಗಳಲ್ಲಿ ಉರಿಯುವ ದೀಪವನ್ನು ಕಂಡಿತು. ದೇವರು ಆ ಬಯಲು ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದ್ದನ್ನು, ಲೋಟನು ವಾಸವಾಗಿರುವ ಊರನ್ನು ನಾಶ ಮಾಡಿದನು. ಆದರೆ ಅಬ್ರಹಾಮನನ್ನು ನೆನಪಿಗೆ ತಂದುಕೊಂಡು ಲೋಟನನ್ನು ತಪ್ಪಿಸಿ ಕಾಪಾಡಿದರು. ದೇವರ ವಾಕ್ಯವಿದು. ಕೃತಜ್ಞತೆ ಸಲ್ಲಲಿ. ಕೈ ಬಿಡದ ನಿನ್ನೊಲವು ನನ್ನ ಕಣ್ಮುಂದೆ, ಕೈ ಬಿಡದ ನಿನ್ನೊಲವು ನನ್ನ ಕಣ್ಮುಂದೆ. ಪರೀಕ್ಷಿಸು ಪ್ರಭು, ಎನ್ನನ್ನು ಪರಿಶೀಲಿಸು, ಹೃನ್ಮನಗಳನ್ನೆಲ್ಲ ಪರಿಶೋಧಿಸು. ಕೈ ಬಿಡದ ನಿನ್ನೊಲವು ನನ್ನ ಕಣ್ಮುಂದೆ, ನೀ ತೋರಿದ ಸತ್ಯಪಥದಲ್ಲಿ ನಾ ನಡೆದೆ. ಕೈ ಬಿಡದ ನಿನ್ನೊಲವು ನನ್ನ ಕಣ್ಮುಂದೆ, ನೀತಿಯ ಪಥದಳು ನಾ ನಡುವೆನೆಯ. ಕರುಣೆಯ ತೋರುವ ಪ್ರಭು ರಕ್ಷಿಸಯ್ಯ. ಸಮತಲದಲ್ಲಿ ನಿಂತಿವೆ ನನ್ನ ಪಾದಗಳು, ತುತಿಸುವೆ ನಾ ಪ್ರಭುವಿನ ಭಕ್ತಿಯನ್ನು. ಕೈ ಬಿಡದೆ ನಿನ್ನ ಒಲವು ನನ್ನ ಕಣ್ಮುಂದೆ. ಘೋಷಣೆ. Alleluia, 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 Alleluia. ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದವರು ಯೇಸುವೆ. Alleluia, 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 Alleluia.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆಮೇಲೆ ಯೇಸು ಸ್ವಾಮಿ ದೋಣಿಯನ್ನು ಹತ್ತಿದರು. ಶಿಷ್ಯರು ಹತ್ತಿ ಅವರ ಸಂಗಡ ಹೋದರು. ಇದ್ದಕ್ಕಿದ್ದ ಹಾಗೆ ಸರೋವರದಲ್ಲಿ ರಭಸವಾದ ಬಿರುಗಾಳಿ ಎದ್ದಿತು. ದೋಣಿ ಅಲೆಗಳಿಂದ ಮುಳುಗಿ ಹೋಗುವುದರಲ್ಲಿತ್ತು. ಯೇಸುವಾದರೂ ವಶರಾಗಿದ್ದರು. ಶಿಷ್ಯರು ಹತ್ತಿರಕ್ಕೆ ಬಂದು ಅವರನ್ನು ಎಬ್ಬಿಸಿ, ಸ್ವಾಮಿ, ಕಾಪಾಡಿ, ನಾವು ನೀರು ಪಾಲಾಗುತ್ತಿದ್ದೇವೆ ಎಂದರು. ಅದಕ್ಕೆ ಯೇಸು, ಅಲ್ಪ ವಿಶ್ವಾಸಿಗಳೇ, ನಿಮಗೇಕೆ ಇಷ್ಟು ಭಯ ಎಂದರು. ಅನಂತರ ಎದ್ದು ನಿಂತು ಸುಂಟರ ಗಾಳಿಯನ್ನು ಸರೋವರವನ್ನು ಗದರಿಸಿದರು. ಆಗ ವಾತಾವರಣ ಪ್ರಶಾಂತವಾಯಿತು. ಶಿಷ್ಯರು ನಿಬ್ಬೆರಗಾದರು. ಗಾಳಿಯೂ ಸರೋವರವು ಇವರು ಹೇಳಿದಂತೆ ಕೇಳಬೇಕಾದರೆ ಇವರೆಂತಹ ವ್ಯಕ್ತಿಯಾಗಿರಬೇಕು ಎಂದುಕೊಂಡರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ವಾಚನಗಳು ನಮಗೆ ದೇವರಲ್ಲಿ ನಮ್ಮ ವಿಶ್ವಾಸವನ್ನು ಇನ್ನೂ ಹೆಚ್ಚಿಸಲು ಹಾಗೂ ದೃಢವಾಗಿಸಲು ಅನುಕೂಲವಾಗುವಂತೆ ಸ್ವಾರಸ್ಯಕರವಾದ ಘಟನೆಗಳನ್ನು ಇವತ್ತಿನ 2 ವಾಚನಗಳು ನಮ್ಮ ಧ್ಯಾನಕ್ಕೆ ನೀಡುತ್ತಿದೆ. ನಾವು ಮೊದಲನೇ ವಾಚನದಲ್ಲಿ ಆಲಿಸಿದಂತೆ ಭ್ರಷ್ಟತೆಯಿಂದ ಕೂಡಿದ ಸೋದೋಮ್ ಮತ್ತು ಗೊಮೋರ ಊರುಗಳನ್ನು ಸರ್ವೇಶ್ವರ ಸ್ವಾಮಿ ಅಗ್ನಿ ಜ್ವಾಲೆಯಿಂದ ನಾಶಪಡಿಸುತ್ತಾರೆ. ಆದರೆ ಕಡೆಯ ಸಾಲಿನಲ್ಲಿ ನಾವು ಓದುವ ಹಾಗೆ ಅಬ್ರಹಾಮನ ವಿಶ್ವಾಸವನ್ನು ನೆನಪಿಗೆ ತಂದುಕೊಂಡು ಲೋಟನು ಮತ್ತು ಆತನ ಪರಿವಾರವನ್ನು ಸರ್ವೇಶ್ವರ ಸ್ವಾಮಿ ರಕ್ಷಿಸುತ್ತಾರೆ. ವಿಶ್ವಾಸದಿಂದ ದೇವರಲ್ಲಿ ನಾವು ಏನನ್ನು ಕೇಳಿದರೂ ಅವರ ಕಡೆ ನಾವು ಮೊರೆ ಇಟ್ಟಾಗ ದೇವರು ಖಂಡಿತವಾಗಿ ನಮ್ಮನ್ನು ರಕ್ಷಿಸುತ್ತಾರೆ ಎಂಬುದನ್ನು ನಾವು ಇಲ್ಲಿ ಮನಗಾಣಬಹುದಾಗಿದೆ. ಅದಕ್ಕೋಸ್ಕರ ಕೀರ್ತನೆ 46:1 ನಾವು ಹೀಗೆ ಓದುತ್ತೇವೆ, ದೇವರೆಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕನೆಂದು. ಅದೇ ರೀತಿ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡುವುದಾದರೆ ಕೆಲವು ವಿಷಯಗಳು ನಮಗೆ ಜೀರ್ಣಿಸಿಕೊಳ್ಳಲು ಕಷ್ಟವೆನ್ನಿಸಬಹುದು ಹಾಗೂ ಕೆಲವೊಂದು ಪ್ರಶ್ನೆಗಳು ನಮಗೆ ಉದ್ಭವಿಸಬಹುದು. ಯಾವುದು ಪ್ರಶ್ನೆಗಳೆಂದರೆ, ಮೊದಲನೆಯದಾಗಿ, ದೋಣಿಯು ಮುಳುಗುವ ಸ್ಥಿತಿಯಲ್ಲಿರುವಾಗ ಪ್ರೇಷಿತರು ಯೇಸುವನ್ನು ಎಬ್ಬಿಸಿದರಲ್ಲಿ ತಪ್ಪೇನಿದೆ? ಎರಡನೇದಾಗಿ, ತಮ್ಮ ಕಷ್ಟ ಕಾಲದಲ್ಲಿ ಪ್ರೇಷಿತರು ಯೇಸುವಿನ ಮೊರೆ ಹೋದಾಗ ಪ್ರೇಷಿತರ ವಿಶ್ವಾಸ ಮತ್ತು ಅವರ ನಂಬಿಕೆಯನ್ನು ಇಲ್ಲಿ ಎತ್ತಿ ತೋರಿಸುತ್ತದೆ. ಏಕೆಂದರೆ ಮತ್ತಾಯ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಯೇಸುವೆ ಸ್ವತಃ ನುಡಿದಿದ್ದಾರೆ, ದುಡಿದು ಭಾರ ಹೊತ್ತಿ ಬಳಲಿ ಬಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು. ಹಾಗಾದರೆ ಈಗ ಪ್ರೇಷಿತರು ಯೇಸುವನ್ನು ವಿನಂತಿಸಿದಾಗ ಅವರನ್ನು ಯೇಸು ಸ್ವಾಮಿ ಏಕೆ ಗದರಿಸುತ್ತಾರೆ ಎಂಬ ಪ್ರಶ್ನೆಗಳು ನಮ್ಮಲ್ಲಿ ಮೂಡಬಹುದು. ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಾವು ನೋಡಬೇಕಾದರೆ ಮತ್ತಾಯನು ತನ್ನ ಸುವಾರ್ತೆಯನ್ನು ಬರೆದ ಆ ಸಮುದಾಯದ ವಿಷಯವಾಗಿ ನಾವು ತಿಳಿಯಬೇಕಾಗಿದೆ. ಏಕೆಂದರೆ ಆ ಕ್ರೈಸ್ತ ಸಮುದಾಯವು ಸಮುದ್ರದಲ್ಲಿ ತೇಲುವಂಥ ದೋಣಿಯಂತಿತ್ತು. ದೋಣಿ ಸಮುದ್ರದಲ್ಲಿ ಎದ್ದ ಬಿರುಗಾಳಿಗೆ ಹಾಗೂ ಘೋರವಾದ ಅಲೆಗಳಿಗೆ ಸಿಲುಕಿದಂತೆ ಆ ಕ್ರೈಸ್ತ ಸಮುದಾಯವು ಸಹ ಹಿಂಸಾಚಾರಕ್ಕೆ ಒಳಗಾಗಿತ್ತು ಹಾಗೂ ತೊಂದರೆ ಸಂಕಟದಲ್ಲಿ ಒಳಗಾಗಿತ್ತು. ಯೇಸು ಹೇಳಿದಂತೆ, ನಾನು ಲೋಕಾಂತ್ಯದವರೆಗೂ ನಿಮ್ಮ ಸಂಗಡ ಸದಾ ಇರುತ್ತೇನೆ ಎಂದು ವಾಗ್ದಾನವಿತ್ತರು. ಆದರೆ ಈ ವಾಗ್ದಾನದ ಅನುಭವವು ಆ ಕ್ರೈಸ್ತ ಸಮುದಾಯಕ್ಕೆ ಲಭಿಸಿರಲಿಲ್ಲ. ಇಂತಹ ಸನ್ನಿವೇಶದಲ್ಲಿ ಆ ಕ್ರೈಸ್ತ ಸಮುದಾಯವು ಅನುಮಾನ
ಆತಂಕ, ಹತಾಶೆ ಹಾಗೂ ಭಯದಿಂದ ಕೂಡಿ ತಮ್ಮ ವಿಶ್ವಾಸದಲ್ಲಿ ಕ್ಷೀಣಿಸುತ್ತಿರುತ್ತದೆ. ಹಾಗಾಗಿ ಯೇಸು ಕ್ರಿಸ್ತರು ಸದಾ ನಮ್ಮೊಡನೆ ಯಾವಾಗಲೂ ಇದ್ದಾರೆಂದು ಅವರಿಗೆ ಜ್ಞಾಪಕಪಡಿಸಲು ಹಾಗೂ ಅವರಲ್ಲಿ ಮನೆ ಮಾಡಿದ್ದ ಆ ಭಯ, ಆತಂಕ ಮತ್ತು ಅನುಮಾನವನ್ನು ಮರೆಮಾಚಲು ಮತ್ತಾಯನು ತನ್ನ ಸುವಾರ್ತೆಯ ಮೂಲಕ ಅವರಲ್ಲಿ ವಿಶ್ವಾಸವನ್ನು ತುಂಬಿಸುತ್ತಾನೆ ಹಾಗೂ ವಿಶ್ವಾಸದಲ್ಲಿ ಬೆಳೆಯಲು ಈ ಘಟನೆಯ ಮೂಲಕ ಆ ಕ್ರೈಸ್ತ ಸಮುದಾಯಕ್ಕೆ ಪ್ರೇರೇಪಿಸುತ್ತಾನೆ. ಆದುದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲೂ ಸಹ ನಾವು ಅನೇಕ ಸಂದರ್ಭಗಳಲ್ಲಿ ಬಿರುಗಾಳಿ ಹಾಗೂ ಘೋರ ಅಲೆಗಳಿಗೆ ಸಿಲುಕಿ ಆತಂಕ, ಭಯ, ಅನುಮಾನ ಹತಾಶೆಗಳಿಗೆ ಒಳಗಾಗಿ ದೇವರೆಡೆಗೆ ಬರಲಾಗದೆ ನಮ್ಮ ವಿಶ್ವಾಸದಲ್ಲಿ ನಾವು ಕ್ಷೀಣಿಸುತ್ತಿರುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ದೇವರು ನಮ್ಮ ಮೇಲೆ ತೋರಿಸಿದ ಅಪ್ರತಿಮ ಪ್ರೀತಿಯ ಕೆಲವೊಂದು ಕ್ಷಣಗಳನ್ನು ನೆನಪಿಸಿಕೊಂಡು ಅಲ್ಪವಿಶ್ವಾಸಿಗಳಾಗದೆ ವಿಶ್ವಾಸದಲ್ಲಿ ದೇವರಲ್ಲಿ ಪ್ರಾರ್ಥಿಸಿ, ದೇವರು ಸದಾ ನಮ್ಮೊಂದಿಗೆ ಯಾವಾಗಲೂ ನೆಲೆಸಿದ್ದಾರೆ, ನಮ್ಮನ್ನು ಸದಾ ಯಾವಾಗಲೂ ಕಾಪಾಡುತ್ತಾರೆ ಎಂದು ಜ್ಞಾಪಿಸಿಕೊಂಡು ವಿಶ್ವಾಸದಲ್ಲಿ ದೇವರೆಡೆಗೆ ಪ್ರಾರ್ಥಿಸಿ ದೇವರೆಡೆಗೆ ಬಂದು ಒಳ್ಳೆಯ ಕ್ರೈಸ್ತಿಯ ಜೀವನವನ್ನು ನಡೆಸಲು ನಾವು ಶುರು ಮಾಡಬೇಕಾಗಿದೆ. ಈ ಎಲ್ಲ ವರಪ್ರಸಾದಗಳಿಗೋಸ್ಕರ ಈ ದಿವ್ಯ ಬಲಿಪೂಜೆಯ ವೇಳೆಯಲ್ಲಿ ಪ್ರಾರ್ಥಿಸೋಣ. ನನ್ನ ಕರೆದು ನನ್ನ ರೂಪಿಸಿ ನನ್ನ ಬಾಳಿನ ಪುಟಗಳ ತೆರೆ ಕಂಡ ಬಾಳ ಪುಟಗಳನ್ನು ನಿನಗೆಂದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆ ಅವುಗಳ ಅನುಗೊಳಿಸು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆ ಅವುಗಳ ಅನುಗೊಳಿಸು. ಸಮಸ್ಯೆ ಕಡಲನು ಧೈರ್ಯದೀಚಿ ಅನುಭವ ಪಡೆದಿಯೇನು. ಅನುಭವ ಫಲವನು ಅರ್ಪಣೆಯಾಗಿ ಅರ್ಪಿಸಬಂದಿಯೇನು. ಹೋರಾಟ ಬದುಕಿನ ವನವಾಸ ದಿನಚರಿ ಪುಟ ಪುಟ ತೆರೆದು ಅರ್ಪಿಪೆನು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅರ್ಪಿಸುವ ಈ ಬಲಿಯು ಸರ್ವಶಕ್ತ ದೇವರಿಗೆ ಯೋಗ್ಯವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು, ಚದುರಿ ಹೋಗಿರುವ ನಿಮ್ಮ ಮಕ್ಕಳನ್ನು ಒಂದುಗೂಡಿಸಲು ನಿಮ್ಮ ಪುತ್ರರು ತಮ್ಮ ಪ್ರಾಣವನ್ನೇ ದಾರೆ ಎರೆಯುವಂತೆ ಇಚ್ಛಿಸಿದಿರಿ. ನಿಮ್ಮ ಶಾಂತಿಯ ಈ ಬಲಿಯು ಋನ್ಮನಗಳ ಅನ್ಯೋನ್ಯತೆಯನ್ನೂ ತರಲಿ ಹಾಗೂ ಸೋದರ ಪ್ರೇಮವನ್ನು ಹೆಚ್ಚಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತುತ್ತೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾಭರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಈ ಅಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ.
ಮೌನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಮೌನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ಪರಮರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಪ್ರೀತಿಯ ಪರಿಪೂರ್ಣತೆಯರಿಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸನ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆ ಪತಿ ಸಂತ ಜೋಸೆಫ್ ಅವರೊಂದಿಗೂ, ಪುನೀತ ಪ್ರೇಷ್ಠರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ
ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲೇ. ವಿಶ್ವಾಸದಲ್ಲಿ ಆಳವಾಗಿ ಬೇರೂರಲು ಬೇಕಾದಂಥ ಕೃಪಾವರಗಳನ್ನು ಬೇಡಿ ಕರ್ತರು ಕಲಿಸಿದ ಪ್ರಾರ್ಥನೆಯನ್ನು ಒಟ್ಟಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. Mogala Jezu, tumbou povit sacramentant, खरोच हजार हसाईमून हांव पातयेतां. हांव सर्व वस्तूंपरास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रमेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ಜೀನಿನ ರುಚಿಗಿಂತ ಯೇಸು ಸುನಾಮ ದಿವ್ಯ ಮಧುರವಾದೆ. ಜೀನಿನ ರುಚಿಗಿಂತ ಯೇಸು ಸುನಾಮ ದಿವ್ಯ ಮಧುರವಾದೆ. ಧ್ಯಾನಕ್ಕೆ ತಂದು ಸ್ತುತಿಸಲು ಬನ್ನಿ ಸರ್ವಯ ಸೃಷ್ಟಿಗಳೇ. ಜೇನಿನ ರುಚಿಗಿಂತ ಯೇಸು ಸುನಾಮ ದಿವ್ಯ ಮಧುರವಾದೆ. ಲೋಕದ ಮೇಲೆ ಪ್ರೀತಿ
ತುಂಬಿ ಕಷ್ಟವನ್ನು ತಾಳಿ ಶೋಕವ ಹರಿಸಿ ಶಾಪವ ಕಳೆದರು ನಂಬಿರಿ ಪಾಪಿಗಳೇ. ಜೀನಿನ ರುಚಿಗಿಂತ ಯೇಸು ಸುನಾಮ ದಿವ್ಯ ಮಧುರವಾದೆ. ಪ್ರಾರ್ಥಿಸೋಣ. ಪ್ರಭು, ನಮ್ಮನ್ನು ಒಂದೇ ರೊಟ್ಟಿ ಮತ್ತು ಒಂದೇ ಪಾನ ಪಾತ್ರೆಯಿಂದ ಪುನಶ್ಚೇತನಗೊಳಿಸಿದ್ದೀರಿ. ಅಪರಿಚಿತರಿಗೂ ತಿರಸ್ಕೃತರಿಗೂ ನಾವು ಪ್ರಾಮಾಣಿಕ ಹೃದಯದಿಂದ ನೈಜ ಕರುಣೆಯನ್ನು ತೋರುವಂತೆ ಮಾಡಿರಿ. ಹೀಗೆ ಅಂತಿಮವಾಗಿ ಜೀವಂತರ ನಾಡಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಂದು ಸೇರಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ತುತಿಸುವೆನು, ಭಜಿಸುವೆನು ಕರ್ತರ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದು ಅಸಾಧ್ಯವು. ಪಾಪಿಯದೆಂದನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತರ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಪುತ್ರರೊಡಗೂಡಿ ಅರಸೆ ಮರುತಾಯಿ ಗುರುತಿನ ಮೂಲಕ ನಮ್ಮ ಬೈಬಿನ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.